ಸೀಸವನ್ನೇ ನನ್ನ ಕಿವಿಗೆ ಎರಕಿದ ಹಾಗಾಗಿ ಮುರಿತು. ಅರಕ್ಷಣ ಸ್ಮೃತಿ ತಪ್ಪಿ ನಾನು ತಲೆಗೆ ಬಿದ್ದೆ. ಆದ್ರೆ ಇದ್ದಾಗ ಮತ್ತೆ ಮತ್ತೆ ನೀನು ಕೊನೆಗಾಡಿದಂತಹ ಮಾತು ನನ್ನ ಕಿವಿಯಲ್ಲಿ ರಿಂಗೊಳಿಸುತ್ತಿದೆ, ಕೇಳುತ್ತಿದೆ. ಯಾಕೆ ನನ್ನ ಕಿವಿಗಳು ಕಿವಿಡಾಗಿ ಹೋಗಲಿಲ್ಲ ಅನ್ನುವಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿದೆ. ಏನಾಡಿದೆ ನೀನು? ಯಾರನ್ನು ಅಯೋಧ್ಯೆಯ ಸೌಭಾಗ್ಯ ದೇವತೆ ಅಂತ ನಾವು ಭಾವಿಸಿದ್ದೆವು, ಯಾರನ್ನು ಪವಿತ್ರವಾದ ಸೂರ್ಯವಂಶವನ್ನು ಬೆಳಗುವುದಕ್ಕೆ ಬಂದಂತಹ ಭಾಗ್ಯ ದೇವತೆ ಅಂತ ನಾವು ಕೊಂಡಾಡುತ್ತಿದ್ದೆವು, ಯಾರನ್ನು ನಮ್ಮ ಹೆತ್ತ ತಾಯಿಯ ಹಾಗೆ ನಾವು ಪೂಜಿಸುತ್ತಿದ್ದೆವು, ಯಾರು ಮಾತ ಸ್ಮರಣೀಯಳು ಅಂತಹ ಜಗನ್ಮಾತೆ ಲೋಕಮಾತೆಯಾದ ಸೀತಾದೇವಿಯನ್ನು ಪರಿತ್ಯಜಿಸುವುದಕ್ಕೆ ನೀನು ಮನ ಮಾಡಿದೆಯ ಅಣ್ಣ, ನೀನು ಮನ ಮಾಡಿದೆಯ? ಯಾವನ ಒಬ್ಬ ಅಜ್ಞಾನಿ ಅಲ್ಪಜ್ಞ ರಜಕನವ ಹೇಳಿದ ಅನ್ನುವ ಮಾತಕ್ಕೆ ಪವಿತ್ರವಾದ ವಂಶದಲ್ಲಿ ಸೊಸೆಯಾಗಿ ಬಂದಂತಹ ಸೀತಾದೇವಿಯನ್ನು ತೊರೆಯುವಂತಹ ಕಠಿಣ ಹೃದಯ ನಮ್ಮಣ್ಣನಾದಂತಹ ಶ್ರೀರಾಮನದ್ದಾಯಿತೆ. ಬೇಡಣ್ಣ, ಸೀತಾದೇವಿ ಏನು, ಅವರ ಚಾರಿತ್ರ್ಯ ಏನು, ಅವರ ಪತಿವ್ರತ ಧರ್ಮ ಏನು ಅನ್ನೋದನ್ನು ನನಗಿಂತ ನೀನು ಚೆನ್ನಾಗಿ ಅರ್ಥ ಮಾಡಿಕೊಂಡವ. ಸ್ವರ್ಗಲೋಕದಲ್ಲಿರುವಂತಹ ಕಾಮಧೇನುವಿನ ಹಾಲಲ್ಲಾದರೂ ವಿಷವನ್ನು ಕಾಣುವುದಕ್ಕೆ ಸಾಧ್ಯ ಅಣ್ಣ. ಆದರೆ ಸೀತಾ ದೇವಿಯ ಚಾರಿತ್ರ್ಯದಲ್ಲಿ ಪಾತಿವ್ರತ ಧರ್ಮದಲ್ಲಿ ಯಾವುದೇ ಕಳಂಕವಿಲ್ಲ ಅಣ್ಣ. ನಮ್ಮತ್ತೆ ಅತ್ತಿಗೆ ಆದಂತಹ ಸೀತಾದೇವಿಯನ್ನು ರಾವಣ ಕೊಂಡು ಹೋಗಿದ್ದ. ಲಂಕೆಯನ್ನು ಪ್ರವೇಶ ಮಾಡಿ ದುರುಳರಾದ ರಾವಣಾದಿಗಳ ತಲೆಯನ್ನು ಕಂಡಾಗ ವಿಭೀಷಣ ದೇವ ಸೀತಾದೇವಿಯನ್ನು ಒಪ್ಪಿಸುವುದಕ್ಕೆ ವೈಭವದಲ್ಲಿ ನಿನ್ನ ಕಡೆಗೆ ಕರೆಕೊಂಡು ಬಂದಾಗ ಆ ಸಮಯದಲ್ಲಿ ಸೀತಾದೇವಿಯ ಮುಖವನ್ನೇ ನೀನು ನೋಡಲಿಲ್ಲ ಅಣ್ಣ. ಕಣ್ಣು ನೋವಿನವನಿಗೆ ಸೂರ್ಯ ಬಿಂಬವನ್ನು ಕಾಣುವುದಕ್ಕೆ ಹೇಗೆ ಸಾಧ್ಯವಾಗುವುದಿಲ್ವೋ ಹಾಗೆ ನಿನ್ನನ್ನು ನನಗೆ ಕಾಣುವುದಕ್ಕೆ ಸಾಧ್ಯವಿಲ್ಲ ಸೀತೆ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ, ಇನ್ನು ಎಲ್ಲಿ ಬೇಕಾದರೂ ನೀನು ಬದುಕಬಹುದು ಎಂಬ ಹಾಗೆ ದ್ವಂದ್ವಾರ್ಥವಾಗಿ ಮಾತಾಡಿದಂತಹ ಸಂದರ್ಭ ನಿನ್ನ ಮನಸ್ಸೇನು ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಸೀತಾದೇವಿ ಲಕ್ಷ್ಮಣ ನನಗಾಗಿ ಚಿತೆಯನ್ನು ಸಿದ್ಧಪಡಿಸು ಎಂಬ ಹಾಗೆ ಹೇಳಿದರು. ನಾನು ಕೂಡ ಏನು ಮಾಡಬೇಕು ಅನ್ನುವುದನ್ನು ಆಲೋಚನೆ ಮಾಡದೆ ಅತ್ತಿಗೆಯ ಮಾತನ್ನು ಉಳಿಸುವುದಕ್ಕಾಗಿ ಚಿತೆಯನ್ನು ಸಿದ್ಧಪಡಿಸಿದೆ. ಉರಿಯುತ್ತಿರುವಂತಹ ಬೆಂಕಿಯನ್ನು ನಾನು ಸಿದ್ಧಪಡಿಸಿದೆ. ಆ ಬೆಂಕಿಯಲ್ಲಿ ನಾವೆಲ್ಲರೂ ನೋಡುತ್ತಿದ್ದ ಹಾಗೆ ಅತ್ತಿಗೆ ಆ ಬೆಂಕಿಯಲ್ಲೇ ಧುಮುಕಿ ಹೋದ್ರಲ್ಲ. ಎಲ್ಲರೂ ಹಾ 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 ಎಂಬ ಹಾಗೆ ಬೊಬ್ಬೆ ಹೊಡೆಯುವಂತಹ ಕಾಲಕ್ಕೆ ಎಲ್ಲವನ್ನು ಸುಡುವಂತಹ ವೈಶ್ವಾನರ ಅಗ್ನಿದೇವ ಅತ್ತಿಗೆಯನ್ನು ಎತ್ತಿಕೊಂಡು ಬಂದು ಅವರು ನುಡಿದಂತಹ ಹೂವು ಬಾಡದ ಹಾಗೆ ಅವರನ್ನು ನಿನಗೆ ಒಪ್ಪಿಸಿ ಹೇಳಿದನಲ್ಲ, ರಾಮಚಂದ್ರಮ ನಿನ್ನ ಮಡದಿಯಾದಂತಹ ಸೀತೆಯ ಚಾರಿತ್ರ್ಯದಲ್ಲಿ ಕಳಂಕವಿಲ್ಲ, ಅವಳು ಪತಿವ್ರತೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಎಂಬ ಹಾಗೆ ಅಗ್ನಿನಾರಾಯಣನೇ ಹೇಳಿದ್ದಾನೆ. ಯಾಕೆ ಅಳಿದಂತಹ ನಮ್ಮಯ್ಯ ದಶರಥ ಚಕ್ರವರ್ತಿ ಆಕಾಶದಿಂದಲೇ ಕೂಗಿ ಹೇಳಿದ್ದಾಳೆ, ರಾಮ ನನ್ನ ಸೊಸೆಯಾದಂತಹ ಸೀತೆ ಪತಿವ್ರತೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಹೇಳಿದ್ದಾನೆ, ಲಯಾಧಿಕಾರಿಯಾದ ಪರಮೇಶ್ವರ ಹೇಳಿದ್ದಾನೆ, ದೇವಾನು ದೇವತೆಗಳೇ ಬಂದು ಹೇಳಿದ್ದಾರೆ ಸೀತೆ ಚಾರಿತ್ರ್ಯವಂತೆ ಎಂಬ ಹಾಗೆ ಸಾವಿರಾರು ಮಂದಿಗಳ ಮುಂದೆ ತನ್ನದಾದಂತಹ ಚಾರಿತ್ರ್ಯವನ್ನು ಸತ್ಯವನ್ನು ತೋರಿಸಿಕೊಟ್ಟಂತಹ ಸೀತಾದೇವಿಯನ್ನು ನೀನು ಮತ್ತೊಮ್ಮೆ ಪರಿಗ್ರಹಿಸಿದವ. ಅಂದ್ರೆ ಅವಳು ಪತಿವ್ರತೆ ಅನ್ನುವುದನ್ನು ನಿನಗೆ ಸಂದೇಹ ಇರಲಿಲ್ಲ. ಲೋಕಾಪವಾದ ಸೀತೆಗೆ ಬರಬಾರದು ಅನ್ನುವ ಕಾರಣಕ್ಕಾಗಿ ಅವರನ್ನು ಅಗ್ನಿ ಪ್ರವೇಶ ಮಾಡುವ ಹಾಗೆ ಮಾಡಿದೆ. ಅದರ ಬಳಿಕ ಅಲ್ವೇ ನೀನು ಅವರನ್ನು ಸೇರಿದ್ದು, ಆ ಬಳಿಕವಲ್ವೇ ನಾವು ಅಯೋಧ್ಯೆಗೆ ಬಂದದ್ದು. ಅಂತಹ ಅಗ್ನಿ ಪ್ರವೇಶದಿಂದಲೇ ಅಗ್ನಿಯಿಂದಲೇ ಸತ್ಯ ಏನು, ಧರ್ಮ ಏನು, ಪತಿವ್ರತ ಧರ್ಮ ಏನು ಅನ್ನುವುದನ್ನು ತೋರಿಸಿಕೊಟ್ಟಂತಹ ಸೀತಾದೇವಿಯ ಚಾರಿತ್ರ್ಯದಲ್ಲಿ ಯಾವನೋ ಒಬ್ಬ ಹೇಳಿದ ಅನ್ನುವ ಕಾರಣಕ್ಕಾಗಿ ಅವಳನ್ನು ಮಣ ಮಾಡುವುದು ಸರಿಯಲ್ಲ, ಅವಳನ್ನು ತೊರೆಯುವುದು ಸರಿಯಲ್ಲ, ಸೀತಾ ಪರಿತ್ಯಾಗ ಅನ್ನುವಂತಹ ನಿನ್ನ ನಿರ್ಧಾರ ಸರಿಯಲ್ಲ. ಆದ್ರೆ ಅತ್ತಿಗೆಗೆ ದೂಷಣೆ
ಒಬ್ಬ ಮಡಿವಾಳ ಹೇಳಿದ, ಅಗಸ ಹೇಳಿದ ಎಂಬ ಮಾತ್ರಕ್ಕೆ ಸೀತಾದೇವಿಯ ಚಾರಿತ್ರಕ್ಕೆ ಕಳಂಕ ಬರುವುದಕ್ಕೆ ಉಂಟೆ ಅಣ್ಣ. ಭೂತ ಭವ್ಯ ಭವಿಷ್ಯತ್ತು ಈ ತ್ರಿಕಾಲವನ್ನು ತಿಳಿಯುವಂತಹ ಯೋಗ್ಯತೆಯನ್ನು ಹೊಂದಿದವನೇನು. ಪ್ರಪಂಚವನ್ನೇ ಬೆಳಗುವಂತಹ ಭಗವಾನ್ ಸೂರ್ಯನಾರಾಯಣ ಅವರನ್ನು ಅಶುದ್ಧಿಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ಯಾರಾದರೂ ಸೂರ್ಯನನ್ನು ಎಂಜಲ ಮಾಡಬೇಕು ಎನ್ನುವ ಕಾರಣಕ್ಕೆ ಸೂರ್ಯನನ್ನು ಉಗುಳಿದರೆ ಉಗುಳಿದವನ ಮುಖಕ್ಕೆ ಅವಳ ಉಗುಳು ಬೀಳ್ತದೆ ಹೊರತು ಸೂರ್ಯನಿಗೆ ಎಂಜಲು ಹಾಕುವುದಕ್ಕೆ ಸಾಧ್ಯವೇ ಅಣ್ಣ. ಸಾಗರ, ಹಾಲಿನ ಸಾಗರದ ಮುಂದೆ ಅದನ್ನು ಹಾಳು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಯಾವನೋ ಒಬ್ಬ ಹುಳಿಯನ್ನು ಹಿಂಡಿದ್ರೆ ಹಾಲಿನ ಸಮುದ್ರ ಯಾವತ್ತಾದ್ರೂ ಹಾಳಾಗುವುದಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ಸೀತಾದೇವಿಯ ಚಾರಿತ್ರಕ್ಕೆ ಒಬ್ಬ ಅಲ್ಪಜ್ಞ ಹೇಳಿದ ಅನ್ನುವ ಮಾತ್ರಕ್ಕೆ ಖಂಡಿತ ಕಳಂಕ ಬರುವುದಕ್ಕಿಲ್ಲ. ಯೋಚನೆ ಮಾಡಬೇಡ. ಅತ್ತಿಗೆಯ ಬಗ್ಗೆ ಬಿರುನುಡಿಯನ್ನು ಆಡಿದವ ಯಾವನಿದ್ದಾನೋ ಅಂತ ಯಾರೂ ಕೂಡ ಅಕಸನನ್ನ ದಂಡಿಸ್ತೇನೆ ಎನ್ನುವ ಹಾಗೆ ಅಡೇ ಯಾವ ಕಾರಣಕ್ಕೂ ಅಂಥದ್ದೊಂದು ನಿರ್ಧಾರಕ್ಕೆ ನೀ ಬರುವ ಹಾಗಿಲ್ಲ. ಯಾಕೆ ತಮ್ಮ ಅಣ್ಣ, ಸೀತೆಯನ್ನ ನಾನು ಅಂದು ಪರಿಗ್ರಹಿಸಿದ್ದು ಹೌದು ಅಂತಾದ್ರೆ ಇಂದು ಪರಿತ್ಯಜಿಸುವುದು ಯಾಕೆ ಎನ್ನುವುದು ಪ್ರಶ್ನೆ ನಿನ್ನದೊಬ್ಬನದ್ದಲ್ಲ, ನೆರೆದವರ ಎಲ್ಲರ ಪ್ರಶ್ನೆಯೇ ಅದುವೇ. ಅಂದು ದೇವಾನು ದೇವತೆಗಳೇ ಅಗ್ನಿ ದೇವನೇ ಬಂದು ಸೀತೆ ಪರಮ ಪವಿತ್ರ ಎನ್ನುವ ಹಾಗೆ ಒಪ್ಪಿಕೊಂಡಿದ್ದಾರೆ. ಆದರೂ ಈ ನಿರ್ಧಾರ ಯಾಕಣ್ಣ? ಇಂದು ನಾನು ನಿರ್ಧಾರ ಕೈಗೊಳ್ಳುವಲ್ಲಿ ಅವರು ಯಾರೂ ಆಕ್ಷೇಪ ಮಾಡಲಿಲ್ಲ. ಗುರು ವಸಿಷ್ಠರು, ವಿಶ್ವಾಮಿತ್ರರು ಎಲ್ಲರ ಮೌಲಿಗಳಾಗಿದ್ದಾರೆ. ಹಾಗಿದ್ರೆ ಸೀತೆ ಪರಮ ಚರಿತ್ರೆ ಎನ್ನುವ ಹಾಗೆ ನಾ ತಿಳಿದವನೇನು ಅಲ್ಲ. ಸೀತೆ ಪರಮ ಪುನೀತೆ ಎನ್ನುವುದನ್ನು ನಾ ಅರ್ಥವಿಸಿಕೊಂಡಿದ್ದೆ. ಅಷ್ಟು ತಿಳಿದು ಸೀತಾ ಪರಿತ್ಯಾಗದ ಕಠಿಣ ನಿರ್ಧಾರ ಯಾಕಣ್ಣ? ಆ ದಾರಿಯಲ್ಲದೆ ಬೇರೆ ಯಾವುದೂ ಇಲ್ಲ ತಮ್ಮ. ಕುಲವಧುವಿನ ಕೀರ್ತಿ ಪ್ರಭೆಯಾಗಿ ಸೀತೆ ಕಾಣಿಸಿಕೊಳ್ಳಬೇಕು ಅಂತಾದ್ರೆ ನಾನು ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳುವುದು ಅಗತ್ಯವಾಗಿ. ಹಾಗಾಗಿ ನೀನು ಮರುಗಬೇಡ. ಈ ಕಾಲಕ್ಕೆ ಸೀತೆ ಏನು ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೆ. ಪ್ರಜೆಗಳೆಲ್ಲರೂ ತಿಳಿಯಬೇಕು ಅಂತಾದ್ರೆ ಈ ನಿರ್ಧಾರವೇ ಶತಸಿದ್ಧ. ನಿನ್ನನ್ನು ಈ ರೀತಿ ಘಾತಗೊಳಿಸುವಲ್ಲಿ ಆಕ್ಷೇಪ ಏನೂ ಇಲ್ಲ. ನನಗೆ ನಿನಗೆ ಘಾತವಾಗುವುದೇ ಹೌದು. ತಾಯಿ ಸ್ವರೂಪಳಾಗಿ ಕಂಡಂತಹ ಸೀತೆಯನ್ನು ನಾ ಕಾನನಕ್ಕೆ ಹೇಗೆ ನೋಡು. ನಾನು ಪರಿತ್ಯಜಿಸುವುದಕ್ಕೆ ನಿರ್ಧರಿಸಿದ್ದೇನೆ ಹೌದು. ಆಕೆಯನ್ನು ನೀನೇ ಕರೆದುಕೊಂಡು ಬಿಡಬೇಕಾದದ್ದು ಹೌದು. ತಮ್ಮ, ಮಾತಾ ಸ್ವರೂಪಿಣಿಯನ್ನ ಕಾನನಕ್ಕೆ ನಾ ಹೇಗೆ ಅಟ್ಟುವುದು ಎನ್ನುವ ದುಗುಡದಲ್ಲಿ ನೀನಿದ್ದೀಯ. ದುಃಖಿಸಬೇಡ. ಈ ಹಿಂದಕ್ಕಾದರೂ ಕೂಡ ನನ್ನಲ್ಲೇ ಅವಳ ಮನದ ಅಭಿಲಾಷೆಯನ್ನು ಹೇಳಿಕೊಂಡವಳಿದ್ದ. ಋಷಿಯಾಶ್ರಮವನ್ನು ಕಾಣಬೇಕು, ಅವರದಾದಂತಹ ಸತ್ಯವನ್ನು ಅನುಭವಿಸಬೇಕು, ಋಷಿ ಪತ್ನಿಯವರ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಹಾಗೆ ಹಂಬಲಿಸಿದವಳು. ಹಾಗಾಗಿ ಆ ಬಯಕೆಯನ್ನು ಈಡೇರಿಸುತ್ತೇನೆ ಎನ್ನುವ ಹಾಗೆ ನಾ ಮಾತು ಕೊಟ್ಟಿದ್ದೆ. ನೀನು ಹೋಗಿ ಹೇಳಬೇಕಾದದ್ದು ಅಷ್ಟೆ. ನಿನ್ನ ಸ್ವಾಮಿ ಮಾತು ಕೊಟ್ಟ ಹಾಗೆ ಇಂದು ನಿನ್ನನ್ನು ಆಶ್ರಮಕ್ಕೆ ಕರೆದೊಯ್ಯುವಲ್ಲಿ ಶ್ರೀರಾಮಚಂದ್ರ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ನಾನು ಸಿದ್ಧನಾಗಿದ್ದಾನೆ ಎನ್ನುವ ಹಾಗೆ ನೀ ಹೇಳಿ
ಸೀತೆಯನ್ನು ಕಾಡಿಗೆ ಬಿಟ್ಟು ಬರಬೇಕು. ಇದು ರಾಮ ಕೆಲಸ ಮಾಡಬೇಕೆ. ಆಲೋಚನೆ ಮಾಡು. ದಯಮಾಡಿ ನಿನ್ನ ನಿರ್ಧಾರವನ್ನು ಬದಲಿಸುವಣ್ಣ ಎಂಬ ಹಾಗೆ ಹೇಳುವುದಕ್ಕೆ ಅವಕಾಶ ಇಲ್ಲ. ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ರಾಜಾರಾಮನಾಜ್ಞೆ ಎಂದು ಹೇಳಿ ನಮ್ಮಣ್ಣ ಹೊರಟೇ ಹೋದನಲ್ಲ. ರಾಮನಾಜ್ಞೆಯನ್ನು ಕೇಳಿದಂತಹ ಸಭಾಸದರೆಲ್ಲರೂ ದಿಗ್ಮೂಢರಾಗಿದ್ದಾರೆ. ಮೂಗಿನ ಮೇಲೆ ಬೆರಳಿಟ್ಟು ಇನ್ನೇನು ಎಂಬ ಹಾಗೆ ಹಪಹಪಿಸುತ್ತಿದ್ದಾರೆ. ಅವರೆಲ್ಲರೂ ಪುಣ್ಯಾತ್ಮರಪ್ಪ, ಪುಣ್ಯಾತ್ಮರು. ರಾಮನಾಜ್ಞೆಯನ್ನು ಕೇಳುವುದಷ್ಟೇ ಅವರು ಮಾಡಬೇಕಾದ ಕೆಲಸ, ಮತ್ತೇನು ಮಾಡಬೇಕಾದದ್ದಿಲ್ಲ. ಆದರೆ ನತದೃಷ್ಟನಾದಂತಹ ಪಾಪಿಯಾದ ಈ ಲಕ್ಷ್ಮಣ, ಈ ಪಾಪಿ ಕೈಗಳಿದ್ದ ಅಯೋಧ್ಯೆಯ ಭಾಗ್ಯ ದೇವತೆ, ಅಯೋಧ್ಯೆಯ ಸಿರಿ ಸಂಪತ್ತು, ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಯ ಹಾಗೆ ಪೂಜಿಸುತ್ತಿದ್ದಂತಹ ನನ್ನ ಅತ್ತಿಗೆ ಅಲ್ಲ, ನನ್ನ ತಾಯಿ, ಅವರನ್ನು ನಾನು ಕಾಡು ಪಾಲನ್ನಾಗಿಸಬೇಕೆ? ನಾನು ಕಾಡು ಅಣ್ಣ, ಶಾಖಣ್ಣ ಲಕ್ಷ್ಮಣನಿಗಿಂತಹ ಕಠಿಣವಾದ ಶಿಕ್ಷೆ. ನಾನೇನು ಅಪರಾಧ ಮಾಡಿದೆ? ನಾನು ಅಪರಾಧ ಮಾಡಿದ್ದೇನೆ. ಪಿತೃವಚನ ಅನುಲ್ಲಂಘನೀಯ ಮನ್ನುವಂತಹ ಸಂತವಾಣಿಗೆ ಸರಿಯಾಗಿ ಕರ್ಮಪುತ್ರನಾದಂತಹ ಹಿರಿಯ ಪುತ್ರನಾದ ನಮ್ಮಣ್ಣ ಅಯೋಧ್ಯೆಯ ಪೀಠವನ್ನು ತೊರೆದು ವನಗಮನಕ್ಕೆ ಮುಂದಾದಾಗ ಅವನ ಜೊತೆಯಲ್ಲಿ ನಾನು ಹೊರಟು ಬಂದವ. ಸೀತಾದೇವಿಯು ಛಾಯಾನುವರ್ತಿನಿಯಾಗಿ ಹೊರಟು ಬಂದಳು. ಪಂಚವಟಿ ಕ್ಷೇತ್ರಕ್ಕೆ ನಾವು ಬಂದೆವು. ರಾಮನಿಲ್ಲದ ಅಯೋಧ್ಯೆಯೇ ನನಗೆ ಕಾಡು, ರಾಮನಿರುವ ಕಾಡೇ ನನಗೆ ಅಯೋಧ್ಯೆ ಎಂಬ ಹಾಗೆ ಅಯೋಧ್ಯೆಯನ್ನು, ಸರ್ವಾಭರಣವನ್ನು, ಶ್ರೀಮಂತಿಕೆಯನ್ನು ಬಿಟ್ಟು ಬಂದಂತಹ ನಮ್ಮತ್ತಿಗೆ ಸೀತಾದೇವಿಗೆ ಕಾಡಿನಲ್ಲಿ ಚಿನ್ನದ ಬಣ್ಣದ ಜಿಂಕೆಯನ್ನು ಕಂಡಾಗ ಬೇಕು ಅಂತ ಮನಸ್ಸಾಯಿತು. ಬೇಡ, ರಕ್ಕಸರ ಮಾಯೆ ಅಂತ ನಮ್ಮಣ್ಣ ಎಷ್ಟು ಹೇಳಿದ್ರು ಕೇಳದೆ ಹಠವನ್ನು ಮಾಡಿದಂತಹ ಸಂದರ್ಭ, ತನಗಾಗಿ ಸರ್ವವನ್ನೂ ಬಿಟ್ಟು ಬಂದಂತಹ ಹೆಂಡತಿಯ ಬಯಕೆಯನ್ನು ಈಡೇರಿಸಬೇಕು ಅಂತ ಕಾರಣಕ್ಕೆ ನಮ್ಮಣ್ಣ ಆ ಜಿಂಕೆಯನ್ನು ತರುವುದಕ್ಕಾಗಿ ಹೋಗುವಾಗ ನನ್ನನ್ನು ಕರೆದದ್ದು. ಲಕ್ಷ್ಮಣ, ನಿನ್ನ ಅತ್ತಿಗೆಯಾದಂತಹ ಸೀತೆಯ ಹೊಣೆಗಾರಿಕೆ ನಿನಗೆ ತಮ್ಮ. ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಅವಳನ್ನು ಬಿಟ್ಟು ಬರಬಾರದು, ನಾನು ಬರುವಲ್ಲಿವರೆಗೆ ಅಂತ ಹೇಳಿದ. ಹೋದ. ಅತ್ತಿಗೆಯನ್ನು ಕಾಯುತ್ತಾ ನಾನಲ್ಲಿಯೇ ಇದ್ದೆ. ಆ ಸಮಯದಲ್ಲಿ ಕೇಳಿದ್ದಲ್ಲ ಒಂದು ಸ್ವರ, ಹಾ ಲಕ್ಷ್ಮಣ, ಹಾ ಸೀತೆ.
ಆ ಸ್ವರವನ್ನು ಕೇಳಿದಂತಹ ನಮ್ಮತ್ತಿಗೆ ಹೇಳಿದರು, ತಮ್ಮ ನೋಡು, ನಿನ್ನ ಅಣ್ಣನಿಗೆ ಏನೋ ಆಪತ್ತು ಬಂದಿದೆ, ಹೋಗು ಮೈದುನ, ಅವರನ್ನು ಕರ್ಕೊಂಡು ಬಾ, ರಕ್ಷಣೆ ಮಾಡು ಅಂತ. ಅತ್ತಿಗೆ ಹೇಳಿದೆ, ನಮ್ಮಣ್ಣನಿಗೆ ಆಪತ್ತು ಬರುವುದಕ್ಕಿಲ್ಲ ಅತ್ತಿಗೆ, ಇದು ರಕ್ಕಸರ ಮಾಯೆ, ಸಾಯುವ ಕಾಲಕ್ಕೆ ಹಾಗೆ ನಮ್ಮನ್ನು ಮರಳುಗೊಳಿಸ್ತಾರೆ ಅಂತ ಹೇಳಿದಾಗ ಒಪ್ಪದೇ ಇರುವಂತಹ ಕಾಲಕ್ಕೆ ನಮ್ಮತ್ತಿಗೆ ಒಂದು ಕಠಿಣವಾದ ಮಾತನ್ನಾಡಿದ್ರು. ಅದನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯವಿಲ್ಲದೆ ಲಕ್ಷ್ಮಣ ರೇಖೆಯನ್ನು ಎಳೆದು ಯಾವ ಕಾಲಕ್ಕೂ ಈ ಗೆರೆಯನ್ನು ದಾಟಿ ಮುಂದೆ ಬರಬೇಡ ಅಂತ ಹೇಳಿ ಅಣ್ಣನನ್ನು ಹುಡುಕಿಕೊಂಡು ಹೋದೆ. ಹೋಗುವಾಗ ನಾನು ಎಣಿಸಿದ್ದೇ ಸತ್ಯವಾಗಿತ್ತು. ಸಾಯುವಾಗ ಮಾರೀಚ ಹಾಗೆ ಮಾಯೆಯನ್ನು ವ್ಯಕ್ತಪಡಿಸಿದ. ಮತ್ತೊಂದು ಜಿಂಕೆಯನ್ನು ನಿರ್ಮಿಸಿ ಅತ್ತಿಗೆಗೆ ಕೊಡುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ರಾವಣನಿಂದ ಸೀತಾಪಹಾರವಾಯಿತು. ರಾಮನಾಜ್ಞೆಯನ್ನು ಮೀರಿದವ ನಾನು, ಯಾವ ಕಾಲಕ್ಕೂ ನನ್ನ ಆಜ್ಞೆ ಮೀರಬೇಡ ಲಕ್ಷ್ಮಣ ಎಂಬ ಹಾಗೆ ಹೇಳಿದ ಅಣ್ಣನ ಆಜ್ಞೆಯನ್ನು ನಾನು ಮೀರಿ ಅಂದು ತಪ್ಪು ಮಾಡಿದೆ. ಆದರೆ ಆ ಒಂದು ತಪ್ಪಿಗೆ ಇಂತಹ ಘನವಾದ ಶಿಕ್ಷೆಯನ್ನು ನಮ್ಮಣ್ಣ ಕೊಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಎಣಿಸಿರ್ಲಿಲ್ಲವಪ್ಪ, ಎಣಿಸಿರ್ಲಿಲ್ಲ. ಅಯೋಧ್ಯೆಯಲ್ಲಿ ರಾಮನ ಆಜ್ಞೆಯನ್ನು ಮೀರುವಂತಹ ಶಕ್ತಿ ಯಾರಿಗಿದೆ? ನಾನು ಮಾಡಿದಂತಹ ತಪ್ಪಿಗೆ ಈ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದರೆ ಶಿಕ್ಷೆ ಘನವಾಗಿ ಹೋಯಿತು. ಆಜ್ಞೆಯನ್ನು ಮೀರಬಾರದು. ರಾಮನಾಜ್ಞೆ, ರಾಜಾರಾಮನಾಜ್ಞೆ. ನೋಡೋಣ, ಈ ಪಾಪಿ ಕೈಯಿಂದ ಈ ಪಾಪಿ ಮಾಡಬೇಕಾದ ಕಾರ್ಯವನ್ನು ಮಾಡಿ ಬರ್ತೇನೆ. ರಾಮ ರಾಮ ಇಳೆಯ ದಿವನ ನದಿಯ ನಡೆದರು ಕಳವಳಿ ದಿಗಣೆ ಬಂದ ಜಾನಕಿ ನರವಿನಿತು ಯಾರಿಗ ಪುಣ್ಯದನಿಗೆ ಬಂದ ದೇವಿಯಂದು ಬಹಳಷ್ಟು ಸಂತೋಷವಾಯಿತು, ನನಗೆ ಬಹಳಷ್ಟು ಸಂತೋಷವಾಯಿತು. ಸ್ವಾಮಿಯ ಮಡಿಲಲ್ಲಿ ತಲೆ ಇರಿಸಿ ಮಲಗಿದಂತಹ ಸಂದರ್ಭ, ಅಲ್ಲಿಗೆ ಸ್ವಲ್ಪ ನಿದ್ರೆ ಬಂದಿತ್ತು. ಬಳಿಕ ಎಚ್ಚೆತ್ತು ಅವರು ತೆರಳಿದವರಿದ್ದಾರೆ. ಯಾರೂ ನನ್ನಲ್ಲಿ ಮಾತನಾಡಿಸುವುದಕ್ಕಿಲ್ಲ ಎನ್ನುವ ಹಾಗೆ ಸ್ವಲ್ಪ ಬೇಸರದಲ್ಲಿದ್ದಂತಹ ಸಂದರ್ಭ ಕಣ್ಣಿಗೆ ಕಂಡದ್ದು ನನ್ನ ಮೈದುನ ಲಕ್ಷ್ಮಣ ನನ್ನ ಸನಿಹದಲ್ಲಿ. ಆಹಾ, ಸಂತೋಷವೆನ್ನುವುದು ಅತಿಶಯವಾಗಿ ಮೂಡಿ ಬರುತ್ತಾ ಇದೆ ನನಗೆ. ವಾಸವಜಿತುವನ್ನು ಗೆದ್ದಂತಹ ಲಕ್ಷ್ಮಣ ನೀನು ಬಂದುದು ಲೇಸಾಯಿತು. ಲಕ್ಷ್ಮಣ, ಏನು ಬಂದಿ? ನನ್ನಲ್ಲಿ ಕಾಣುವುದಕ್ಕಾಗಿ ಬಂದಿ. ನನ್ನ ಸಂತೋಷವನ್ನು ನಿನ್ನಲ್ಲಿ ಹಂಚಿಕೊಳ್ಳಬೇಕು. ಆದರೆ ನೀ ಬಂದಂತಹ ಕಾರ್ಯವನ್ನು ಎನ್ನಲ್ಲಿ ಹೇಳಬಾರದೆ. ಯಾಕೆ ಬಂದೆ ಲಕ್ಷ್ಮಣ ನೀನು?
ಬೇಸರದಲ್ಲಿದ್ದಂತಹ ನಿನ್ನ ಬಳಿಗೆ ಲಕ್ಷ್ಮಣ ಬಂದುದರಿಂದ ಸಂತೋಷ ಆಯ್ತಲ್ವೇ? ಇಮ್ಮಡಿ ಆಗುತ್ತಾ ಇದೆ. ನಾನೇ ಪುಣ್ಯಾತ್ಮ ತಾಯಿ. ನನ್ನಲ್ಲಿ ಎಷ್ಟು ಪ್ರೀತಿ, ಎಷ್ಟು ಮಮತೆ, ಎಷ್ಟು ವಾತ್ಸಲ್ಯ ತಾಯಿ. ನಿನ್ನಂತಹ ಮೈದುನನ್ನು ಪಡೆದಂತಹ ನಾನು ಭಾಗ್ಯವಂತಳು. ನಿನ್ನನ್ನು ಕಂಡಾಗ ನನ್ನ ತಾಯಿಯ ಬಳಿಯಲ್ಲೇ ನಾನಿದ್ದೇನೆನ್ನುವಂತಹ ಭಾವನೆ ಹುಟ್ಟುತ್ತಾ ಇದೆಯಮ್ಮ. ಓ, ನಾನಾಗಿ ಬಂದದಲ್ಲ ತಾಯಿ, ಮತ್ತೆ ರಾಜಾಜ್ಞೆಯನ್ನು ಹೊತ್ತುಕೊಂಡು ಈ ಲಕ್ಷ್ಮಣ ಬಂದದಮ್ಮ. ನಿನಗೆ ರಾಜಾಜ್ಞೆ ಆಯಿತೆ? ಏನೆಂದು? ನಿನ್ನ ಆಸೆಯನ್ನು ನಿನ್ನ ಪತಿದೇವರಾದಂತಹ ಅಂದ್ರೆ ನಮ್ಮ ಅಣ್ಣನಾದಂತಹ ರಾಜಾರಾಮನಲ್ಲಿ ನೀನು ಹೇಳಿದ್ದೀಯಂತೆ. ಚಂದ್ರಿಕಾ ವಿಹಾರಾರ್ಥವಾಗಿ ಹೋದವರು ನಾವು. ಮತ್ತೊಮ್ಮೆ ಕಾಡಿಗೆ ಹೋಗಬೇಕು. ಹೌದು. ಋಷಿ ಮುನಿಗಳ ಸೇವೆ ಮಾಡಬೇಕು. ನಿಜ. ಋಷಿ ವಧುಗಳನ್ನು ಪೂಜಿಸಬೇಕು. ಹಾ, ಹೋಮದ ಧೂಮವನ್ನು ಕಾಣಬೇಕು, ಆಗ್ರಹಿಸಬೇಕು. ಕೆಲ ಸಮಯ ಋಷ್ಯಾಶ್ರಮದಲ್ಲಿ ಉಳಿಬೇಕು ಅನ್ನುವಂತಹ ಬಯಕೆ ನಿನ್ನದಾಗಿತ್ತಂತೆ. ನಿಜ. 10, 12, 13 ವರ್ಷಗಳವರೆಗೆ ವನವಾಸವನ್ನು ಕೈಗೊಂಡವಳು ನೀನು. ಅಷ್ಟು ವರ್ಷ ವನವಾಸದಲ್ಲಿದ್ದರೂ ನಿನಗೆ ಮತ್ತೊಮ್ಮೆ ಕಾಡಿಗೆ ಹೋಗಬೇಕನ್ನುವಂತ ಆಸೆ ಉಂಟಾಯಿತಲ್ವೇ ತಾಯಿ? ಹೌದು ಲಕ್ಷ್ಮಣ. ಇದಕ್ಕೆ ವಿಧಿಲಿಖಿತ ಅಂತ ಹೇಳಿ. ಆದರೆ ಬಸುರಿಯಾದ ನಿನ್ನ ಬಯಕೆಯಮ್ಮ, ಅದು ಈಡೇರಬೇಕಲ್ಲ. ಬಸುರಿಯ ಬಯಕೆ ಅಂತ ಹೇಳಿದ್ರೆ ಗರ್ಭದಲ್ಲಿರುವಂತಹ ಶಿಶುಗಳ ಬಯಕೆ ಅಂತ ಅರ್ಥ. ನಿನ್ನ ಆಸೆ ಕೈಗೂಡುವಂತಹ ಸಮಯ ಒದಗಿ ಬಂದಿದೆಯಮ್ಮ. ಅಂದ್ರೆ ರಾಜಾರಾಮ ನಮ್ಮಣ್ಣ ನನ್ನನ್ನು ಬಳಿಗೆ ಕರೆದು ನಿನ್ನ ಬಯಕೆಯನ್ನು ನನ್ನಲ್ಲಿ ಹೇಳಿದ್ರು. ಹೋಗು ತಮ್ಮ, ಅವಳ ಆಸೆಯನ್ನು ಈಡೇರಿಸುವಂತಹ ಸಮಯ ಬಂದಿದೆ ಅಂತ ಹೇಳು. ನೀನೇ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಋಷ್ಯಾಶ್ರಮದಲ್ಲಿ ಅವರ ಸಂದರ್ಶನ ಮಾಡಿಸು ಅಂತ ಹೇಳಿದ ಕಾರಣ ಅಣ್ಣನ ಆಜ್ಞೆಯನ್ನು ಪೂರೈಸುವುದಕ್ಕೆ, ನಿನ್ನ ಆಸೆಯನ್ನು ಸಲ್ಲಿಸುವುದಕ್ಕೆ, ನಿನ್ನನ್ನು ಉತ್ತಮ ಕಾಡಿಗೆ ಕರ್ಕೊಂಡು ಹೋಗುವುದಕ್ಕೆ ನಾನು ಬಂದೆ. ಅದಕ್ಕೆ ಬಂದೆ. ನಿನ್ನಯ ಮಾತು ಅದು ದಿಟ್ಟವೇ? ನನ್ನವರಲ್ಲಿ ಆಡಿದಂತಹ ಮಾತು ಎಂದೂ ಆಡಿದಂತಹ ಮಾತಲ್ಲ ಲಕ್ಷ್ಮಣ. ಅದು ನಿನ್ನೆ ಆಡಿದಂತಹ ಮಾತು.
ಆದ್ರೆ ನಸುಕು ಕಳೆಯುವುದರ ಒಳಗಾಗಿ ನಾ ಆಡಿದಂತಹ ಮಾತನ್ನು ಪೂರೈಸುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಆಜ್ಞಾಪಿಸಿಯೇ ಕಳುಹಿಸಿದರೆ ಆಹಾ, ನನ್ನವರಿಗೆ ಅದೆಷ್ಟು ಪ್ರೇಮ ನನ್ನ ಮೇಲೆ. ಛೇ ಛೇ, ಎಲ್ಲವಲ್ಲ, ಯಾವ ಕಾರಣಕ್ಕೂ ನನ್ನನ್ನು ಸಂತೋಷ ಪಡಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನನ್ನ ಸ್ವಾಮಿನಲ್ಲಿ ಏನೋ ಒಂದು ಸಂತೋಷವಾಗಲಿ ಎನ್ನುವಂತಹ ಕಾರಣಕ್ಕಾಗಿ ಹೇಳಿ ಕಳುಹಿಸಿದಲ್ವಲ್ಲ. ಸರಸಕ್ಕಾದರೂ ನಿನ್ನಲ್ಲಿ ಸಟೆಯಾಡುವವರು ಅಲ್ವಲ್ಲ ತಾಯನ್ನ. ಇಲ್ಲ ಲಕ್ಷ್ಮಣ, ನೀನು ಸಟೆಯನ್ನು ಆಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳು? ವನವಾಸದ ಸಂದರ್ಭದಲ್ಲಿ ನಿನ್ನನ್ನು ಸಂಪೂರ್ಣವಾಗಿ ಕಂಡವಳು ನಾನು. ನೀನು ಯಾವ ತೆರನಾಗಿ ನಮ್ಮ ಸೇವೆಯನ್ನು ಮಾಡಿದವನು, ತಂದೆ ತಾಯಿಗಳಂತೆ ನಮ್ಮನ್ನು ಕಂಡವನು ನೀನು. ಅದನ್ನು ಅರ್ಥ ಮಾಡಿಕೊಂಡವಳು ನಾನು. ಆದರೆ ಯಾವ ಕಾರಣಕ್ಕೂ ಅಣ್ಣನ ಮಾತನ್ನು ಮೀರುವವರು ನೀನಲ್ಲವಲ್ಲ. ಅಥವಾ ಯಾವುದೇ ಒಂದು ಕಾರಣಕ್ಕೆ ಅಣ್ಣನಿಗೆ ದೂರು ಹಾಕಿ ಅಥವಾ ಅವರಾಡಿದ್ದಾರೆ ಎನ್ನುವಂತಹ ಕಾರಣಕ್ಕಾಗಿ ನೀ ಆಡುವವನೇ ಅಲ್ಲ ಲಕ್ಷ್ಮಣ. ನಿನ್ನ ಮೇಲೆ ಅಚ್ಚಲವಾದಂತಹ ಧೈರ್ಯ ನನಗುಂಟು. ಅಣ್ಣನ ಮಾತನ್ನು ಪೂರೈಸ್ತೇನೆ ಎನ್ನುವ ಹಾಗೆ ಪ್ರತಿನಿತ್ಯವೂ ಕಟ್ಟಿಬದ್ಧನಾಗಿಯೇ ನೀನು ಕಾದು ಕುಳಿತಿರುವವನು. ಕೇವಲ ಕೈಯಲ್ಲಿ ಮಾಡಿದ್ರೆ ನೀ ಚಿರದಲ್ಲಿ ಹೊತ್ತು ಮಾಡುವಂತಹ ಕೆಲಸ ನಿನ್ನದು. ಅದೆಲ್ಲ ಹೌದು. ಈಗ ಹೋಗುವುದು ಹೌದು, ನನ್ನ ಜೊತೆ ಯಾರು ಬರುತ್ತಾರೆ? ಯಾರೈತಹರು? ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ಭರತನ ಭಾರ್ಯೆಯೋ? ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ಭರತನ ಭಾರ್ಯೆಯೋ? ಎನಗತಿ ತಂದೆಯಾತಗಿ ಶ್ರುತಗಿ ಪ್ರಿಯನೋ ಮಾತೆಯರೋ, ಮಾತೆಯರು ಬರುವರೆ? ಹಿತದಿ ಬೇಡ ಕಾನನದಿ ಮುನಿ ಸತಿಯರಿಗೆ ಕೊಡಲೇನನು ಏನನ್ನು ಬೇಡ ಕಾನನದಿ ಮುನಿ ಸತಿಯರಿಗೆ ಕೊಡಲೇನನು ಏನನ್ನು ಹೇಳಿದ? ಕ್ಷಿತಿಯದಿ ಮನೆಯಿಂದ ಕ್ಷಿತಿಯದಿ ಮನೆ ಕಲ್ಲಡಿ ಹೇಳಬಾರದು ನಿನಗೆ? ಜ್ಯೋತಿಯುಳಾರಗರು ನಿನ್ನಯ ಸತಿಯೋ ಭರತನ ಭಾರ್ಯೆಯೋ, ಎನಗತಿ ತಂದೆಯಾತಗಿ ಶ್ರುತಗಿ ಪ್ರಿಯಳೋ ಮಾತೆಯರೋ. ಆಹಾ, ಆ ಸೌಮಿತ್ರಿ, ಸೌಮಿತ್ರಿ, ಕಾನನಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ನಾನು ಊರುವಳೆ ತೆರಳುವುದು ಎನ್ನುವ ಹಾಗೆ ಭಾವಿಸಿಕೊಂಡೆ. ಹಾಗಾಗುವುದಕ್ಕೆ ಸಾಧ್ಯವಿಲ್ಲ. ನನ್ನ ಜೊತೆ ಯಾರಾದರೂ ಬರಬೇಕಲ್ಲ. ನಿನ್ನ ಸತಿ ಊರ್ಮಿಳೆ ಬರುವಳೆ? ಅಲ್ಲ, ಭರತನ ಭಾರ್ಯೆ ಮಾಂಡವಿ ಬರ್ತಾಳೆ ನನ್ನ ಜೊತೆ? ಅದೂ ಅಲ್ಲ, ನನಗೆ ಅತಿ ಪ್ರಿಯಳೂ ಆದಂತಹ ಸಂಖ್ಯೆಯನ್ನು ಹೆಚ್ಚಾಗಿ ಬೆಳೆಸಿಕೊಂಡಂತಹ ಶತ್ರುಘ್ನನ ಮಳದಿ ಶ್ರುತಕೀರ್ತಿ ನನ್ನ ಜೊತೆ ಬರುವಳೆ? ಅದೂ ಅಲ್ಲ, ರಾಜಮಾತೆಯರು ನನ್ನ ಜೊತೆಯಾಗಿ ಕೂಡಿಕೊಂಡು ಆಶ್ರಮವಾಸಿ ಆಗುವುದಕ್ಕೆ ಬರುವರೆ? ಅಯ್ಯೋ ಅಯ್ಯೋ, ಯಾರು ಬರುತ್ತಾರೆ, ಯಾರು ಬರುತ್ತಾರೆ? ಸಕಲ ಸಿದ್ಧತೆಯನ್ನು ನಾನು ಮಾಡಿಕೊಳ್ಳಬೇಕಲ್ಲ. ಋಷಿ ವಧುಗಳಿಗೆ ಕೊಡುವಂತಹ ಸುವಸ್ತುಗಳು ಯಾವುದು ಯಾವುದು? ಆಶ್ರಮವಾಸಿಯಾಗಿ ಇರುವುದಕ್ಕೆ ಸಕಲ ಸಿದ್ಧತೆಯನ್ನು ನಾನು ಮಾಡಿಕೊಳ್ಳಬೇಕಲ್ಲ. ಯಾವ ರೀತಿಯನ್ನು ಸಿದ್ಧತೆ ಮಾಡಲಿ? ಲಕ್ಷ್ಮಣ, ನನ್ನವರು ಏನಪ್ಪಣೆ ಮಾಡಿದರು ನಿನ್ನಲ್ಲಿ? ಹೇಳಬಾರದೆ ನಿನಗೆ? ನನ್ನವರು ನನ್ನ ಜೊತೆ ಬರ್ತಾರೆ, ಹೇಳಬಾರದೆ ನಿನಗೆ? ಯಾರು ಬರ್ತಾರೆ ಲಕ್ಷ್ಮಣ? ಏನಪ್ಪಣೆ ಹೇಳಿದೆ? ಅಮ್ಮ,
ಮತ್ತೊಮ್ಮೆ ವನವಾಸಕ್ಕೆ ಹೋಗುವುದಕ್ಕೆ ನೀನು ಸಿದ್ಧಳಾಗಿಯೇ ಬಿಟ್ಟೆಯ. ಹೌದಪ್ಪ. ಏನು ಸಂತೋಷ ನಿನಗೆ. ಹೌದು. ಜೊತೆಯಲ್ಲಿ ಯಾರು ಬರ್ತಾರೆ? ನನ್ನ ಜೊತೆ ಯಾರು ಬರ್ತಾರೆ? ನನ್ನ ಹೆಂಡತಿಯೋ ಭರತನದ್ದು ಶತ್ರುಘ್ನನದ್ದು. ನಿಜ? ಇಲ್ಲಮ್ಮ, ಅವರು ಯಾರು ಬರುವುದಿಲ್ಲ ತಾಯಿ. ಯಾರು ಬರುವುದಿಲ್ಲ ಅಂತಾದ್ರೆ? ನಿನ್ನ ಹಾಗೆ ಅವರು ಕೂಡ ಗರ್ಭವತಿಯರಾಗಿದ್ದಾರೆ. ಹಾಗಾಗಿ ಅವರು 3 ಮಂದಿಯೂ ಬರುವುದಿಲ್ಲ. ರಾಜಮಾತೆಯರು ನನ್ನ ಜೊತೆ ಬರ್ತಾರೆ ಏನು? ಅವರು ವೃದ್ಧಾಪ್ಯದಲ್ಲಿದ್ದಾರೆ, ಅವರೂ ಕೂಡ ಬರುವ ಸ್ಥಿತಿಯಲ್ಲಿಲ್ಲ. ನಮ್ಮಣ್ಣ ರಾಜಾರಾಮನಂತೂ ರಾಜಕಾರ್ಯದಲ್ಲಿ ಮುಳುಗಿ ಹೋಗಿದ್ದಾನಮ್ಮ. ಸ್ಪಷ್ಟವಾಗಿ ಹೇಳಬೇಕು ತಾಯಿ. ಏನು? ಅವರು ಯಾರಿಗೂ ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋಗುವಂತಹ ಯೋಗ ಅವರಿಗಿಲ್ಲಮ್ಮ. ಆ ಯೋಗ ಸಿಕ್ಕಿದ್ದು ಲಕ್ಷ್ಮಣನಾದಂತಹ ನನಗೆ ಮಾತ್ರ. ನೀನು ಕರೆದುಕೊಂಡು ಹೋಗುವೆಯಾ? ನನ್ನಷ್ಟು ಪುಣ್ಯಾತ್ಮ ಯಾರಿದ್ದಾರೆ? ಹಾಗಾಗಿ ನೀನೇ ಕರ್ಕೊಂಡು ಹೋಗಬೇಕು ಅಂತ ರಾಜಾರಾಮನ ಆಜ್ಞೆಯಾಗಿದೆ. ಇನ್ನು ಯಾವ ಪ್ರಶ್ನೆಯನ್ನು ಬಿರುಮಾತನ್ನು ಆಡುವ. ದಯಮಾಡಿ ಪುಣ್ಯಾತ್ಮನಾದ ಸೌಭಾಗ್ಯವಂತನಾದ ಲಕ್ಷ್ಮಣನ ಜೊತೆಯಲ್ಲಿ ಅಮ್ಮ ಕಾಡಿಗೆ ಬರುವುದಕ್ಕೆ ಸಿದ್ಧಳಾಗಬೇಕಮ್ಮ ನೀನು. ಅಯ್ಯೋ, ನನ್ನವರು ನನ್ನ ಜೊತೆ ಬರುವುದಿಲ್ಲ. ಗಹನವಾದಂತಹ ಕಾರ್ಯಕ್ಕೆ ಅವರು ತೆರಳಿದ್ದಾರೆ. ಆದರೂ ತಾವು ನೆರವೇರಿಸುವಂತಹ ಕಾರ್ಯವನ್ನು ನಿನ್ನ ಮೂಲಕವಾಗಿ ನಡೆಸಿಕೊಡ್ತಾರೆ ಅಂತಾದ್ರೆ ನಾನೆಷ್ಟು ಪುಣ್ಯವಂತೆ ಹೇಳಿ. ಹಾಗಾದ್ರೆ ಅರೆಕ್ಷಣ ಸೈರಿಸು, ಹೇಳಬೇಕಾದವರಲ್ಲಿ ಹೇಳಿ ಸಮಸ್ತ ಬಾಗೀನಾದಿ ಸುಮಸ್ತುಗಳನ್ನು ಎಲ್ಲವನ್ನು ಸಿದ್ಧಪಡಿಸಿ ನಾನೇ ತೆಗೆದುಕೊಂಡು ಬರುತ್ತೇನೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆ. ಎಂತಹ ನಿಷ್ಕಲ್ಮಶವಾದಂತಹ ಹೃದಯ ನಮ್ಮ ಮತ್ತಿಗೆ, ಅದರಲ್ಲಿ ಒಂದಿನಿತೂ ಕಲ್ಮಶವೇ ಇಲ್ಲವಪ್ಪ. ನಾನಾಡಿದ ಮಾತೆಲ್ಲವೂ ಸತ್ಯವಾಕ್ಯಗಳು ಅಂತ ತಿಳಿದು ಕಟುಕನ ಹಿಂದೆ ಕುರಿ ಹೊರಟು ಬರುವ ಹಾಗೆ ಹೊರಡುವುದಕ್ಕೆ ಸಿದ್ಧಳಾಗಿದ್ದಾಳೆ. ಕಟುಕನ ಹಿಂದೆ ಕುರಿಯೂ ಹಾಗೆ ವೈಭವದ ಮೆರವಣಿಗೆಗೆ ಬೇಕಾಗಿ ಕರ್ಕೊಂಡು ಹೋಗುತ್ತಾನೆ ಅಂತ ಮರು ಮಾತಾಡದೆ ಅವನ ಹಿಂದೆಯೇ ಹೊರಟು ಬರ್ತದೆ. ಆದ್ರೆ ಆ ಕುರಿಗೆ ಗೊತ್ತಿದೆ ಕಟುಕನಾದ ಇವ ನನ್ನ ತಲೆ ಕಡಿಯುವುದಕ್ಕೆ ಕರ್ಕೊಂಡು ಹೋಗುವುದು ಅಂತ. ಕುರಿಯ ಹಾಗೆ ಮೃದು ಸ್ವಭಾವದವಳು ನಮ್ಮತ್ತಿಗೆ ಕಟುಕ ಈ ಲಕ್ಷ್ಮಣ ಸಂತೋಷದಲ್ಲಿ ನನ್ನ ಹಿಂದೆ ಹೊರಟು ಬರುವುದಕ್ಕೆ ಸಿದ್ಧಳಾಗಿದ್ದಾಳೆ. ಆದ್ರೆ ಕಾಡಿಗೆ ತಲೆ ಕಡಿಯುವುದಕ್ಕೆ ಇವ ಕರ್ಕೊಂಡು ಹೋಗುತ್ತಾನೆ ಅನ್ನುವ ಒಂದು ಅನುಮಾನವು ನಮ್ಮ ಅತ್ತಿಗೆ ಇಲ್ಲವಪ್ಪ. ಲೋಕವೇ ಹಾಗೆ ತಾನೆ. ಲೋಕ ಕಲ್ಯಾಣಾರ್ಥವಾಗಿ ಮಾಡುವ ಯಾಗ ಯಜ್ಞಾದಿಗಳಿಗೆ ಹಿಂಸ ಪ್ರಾಣಿಯಾದ ಹುಲಿಯದ್ದೋ ಕರಡಿಯದ್ದೋ ಸಿಂಹವದ್ದೋ ತಲೆ ಕಡಿಯುವುದಿಲ್ಲ. ಮೂಕ ಪ್ರಾಣಿಯಾದ ಆಡಿನ ತಲೆಯನ್ನೇ ಕಡಿಯುವುದಿಲ್ಲರು. ನಾನು ಹೇಳಿದ್ದೇ ಸತ್ಯ ಅಂತ ಭಾವಿಸಿ ನನ್ನ ಜೊತೆಯಲ್ಲಿ ಹೊರಟು ಬಂದಂತಹ ಈ ಸಾಧು ಶಿರೋಮಣಿಯಾದಂತಹ ಸೀತೆಯನ್ನು ಈ ಪಾಪಿ ಕೈಗಳಿಂದ ಕಾಡು ಪಾಲು ಮಾಡಬೇಕಲ್ಲ. ರಾಮ ಹರುಷದಿ ಹಿರಿಯತೆಯರ ಮದಗೆರಗುದು ಪಿಗಿ ಪಡೆದು ಎಲ್ಲರಲ್ಲಿ ತಿಳಿಸಿ ಬರ್ತೇನೆ ಎನ್ನುವ ಹಾಗೆ ನಾ ಹೊರಟೆಯ ಇಲ್ಲಿ ಹೋದೆ. ಎಲ್ಲರಲ್ಲಿಯೂ ಹೇಳಿದೆಯಾ? ಎಲ್ಲರಲ್ಲಿಯೂ ಮಾತನಾಡಿಸಿದೆ. ರಾಜಮಾತೆಯರಲ್ಲಿಯೂ ವಿಸ್ತರಿಸಿದೆ. ಏನು ಹೇಳಿದ್ರಮ್ಮ? ಹೋಗಿ ಬಾ ಕಾನನಕ್ಕೆ ಎನ್ನುವ ಹಾಗೆ ಹೋಗಿ ಬಾ ಅಂತ ಹೇಳಿದ್ರೆ ನಿಜ. ಯಾರು ಬೇಡ ಅಂತ ತಡೆಯಲಿಲ್ವೇ ತಾಯಿ? ಅಯ್ಯೋ, ನನ್ನ ಆಸೆಯನ್ನು ಯಾಕೆ ಬೇಡ ಅಂತ ಹೇಳಿ ಯಾರು? ಅವರೇ ಬೇಡ ಅಂತ ಹೇಳದೇ ಇದ್ರೆ ಮತ್ತೇನು ಮಾಡೋಣ? ಲಕ್ಷ್ಮಣ, ನಾವು ಹೋಗಿ ಬರುವಂತಹ ಸಂದರ್ಭದಲ್ಲಿ ಏನೋ ಗೊಣಗುತ್ತಾ ಇದೆಯಲ್ಲ? ಇಲ್ಲಮ್ಮ. ಯಾಕೆ ನಿನ್ನ ಮುಖ ಇಷ್ಟು ಸಪ್ಪೆಯಾಗಿ ಹೋಯಿತು? ಇಲ್ಲಮ್ಮ, ಸಂತೋಷ ಹೆಚ್ಚಾದಾಗ ಮಾತು ಮೌನವಾಗುತ್ತದಂತೆ. ನಿನ್ನನ್ನು ಕರ್ಕೊಂಡು ಹೋಗುತ್ತೇನಲ್ವ ಸಂಭ್ರಮ ನನಗೆ. ಅರ್ಥವಾಯಿತು ನನಗೆ. ಎಲ್ಲವನ್ನು ತಿಳಿದುಕೊಂಡೆ ನಾನು. ನಿನ್ನ ಮಾತಿನ ಅಂತರ್ಯದ ಅರ್ಥ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ಅರ್ಥವಾಯ್ತೆ? ನಿಜ, ಎಲ್ಲವನ್ನು ಅರ್ಥ ಮಾಡಿಕೊಂಡೆ. ಅರ್ಥವಾಯ್ತೆ? ಏನು ಲಕ್ಷ್ಮಣ, ನನ್ನಲ್ಲಿ ಹೇಳ್ತಿದ್ರೆ ಏನಾಗ್ತಿತ್ತು ನಿನಗೆ? ಗೊತ್ತಾಯಿತು ನನಗೆ. ಅಣ್ಣನನ್ನು ಬಿಟ್ಟಿರುವುದಕ್ಕೆ ಆಗೋದಿಲ್ವೇನು ನಿನಗೆ?
ಅದೆಷ್ಟೋ ವರ್ಷಗಳ ಕಾಲ ಅಲ್ಲ ಬಿಟ್ಟು ಹೋಗುವುದು. ಇದುವರೆಗೂ ನೀ ಜೊತೆಯಾಗಿರಬಹುದು. ಪತ್ನಿಯಾದಂತಹ ನಾನೇ ಅವರನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧಳಾಗಿದ್ದೇನೆ. ಆಶ್ರಮವನ್ನು ಕಂಡು ಅಲ್ಲಿ ಕಣ್ ತುಂಬಿಸಿ ಬಳಿಕ ನಾವು ಇಲ್ಲಿಗೆ ಬರುವವರಲ್ವೇ? ಸರಿ ಅಮ್ಮ, ಸರಿ. ಇನ್ನು ಮಾತಿಲ್ಲಮ್ಮ, ನೀನಂತೂ ಸಿದ್ಧಳಾಗಿದ್ದಿ. ಅದರ ಕುರಿತಾಗಿ ಆಲೋಚಿಸಬೇಡ. ಇಲ್ಲ, ಭರತನಂತೆಯೇ ನಮ್ಮ ಅಣ್ಣನ ಪಾದುಕೆಯನ್ನು ರಥದಲ್ಲಿ ಇಳಿಸಿ ಬಂದವಳಿದ್ದೇನೆ. ಅಣ್ಣನ ನೆನಪಾಗುತ್ತದೆ ಅಂತ ಆದ್ರೆ ಅದನ್ನೇ ಸ್ಮರಿಸಿದರಾಯಿತಲ್ಲವೇ? ಒಳ್ಳೆಯದಮ್ಮ, ನೀನಂತೂ ಸಿದ್ಧಳಾಗಿದ್ದಿ. ನಿಜ. ರಥವೂ ಸಿದ್ಧವಾಗಿದೆ. ಹೌದೇ? ಕಾಡಿಗೆ ಹೋಗುವುದಕ್ಕೆ ಸಿದ್ಧಳ? ನಾ ಸಿದ್ಧಳು. ಹಾಗಿದ್ರೆ ರಥವನ್ನು ಏರಿಕೊಳ್ತಾಯಿ. ಸರಿ, ಏರಿಕೋ 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 ಬಾ. ನೆಲವನ್ನು ಮುಟ್ಟಿಯೂ ಮುಟ್ಟದೋಪಾದಿಯಲ್ಲಿ ನಾಗಾಲೋಟದಲ್ಲಿ ಓಡುವಂತಹ ರಥ ನನ್ನದು. ಕುದುರೆಯನ್ನು ಎಷ್ಟು ಕೂಡ ನಾನು ಹೋಗುವುದಕ್ಕೆ ಉತ್ಸಾಹವನ್ನು ತುಂಬಿದ್ರು ವೇಗವಾಗಿ ಹೋಗಬೇಕಾದ ಲಕ್ಷ್ಮಣನ ರಥ ಮಂದಗತಿಯಲ್ಲಿ ಸಾಗುತ್ತಿದೆಯಲ್ಲ. ಯಾಕೆ ಈ ಮಂದಗತಿ? ಬಹುಶಃ ನನ್ನ ರಥದ ಕುದುರೆಗಳಿಗೂ ಗೊತ್ತಾಗಿರಬೇಕು. ಪಾಪಿಯಾದ ಲಕ್ಷ್ಮಣ ಅಯೋಧ್ಯೆಯ ಭಾಗ್ಯ ದೇವತೆಯನ್ನು ಕಾಡುಪಾಲು ಮಾಡುವುದಕ್ಕಾಗಿ ಹೊರಟಿದ್ದಾನೆ. ಈ ಪಾಪಿಯ ಪಾಪ ಕಾರ್ಯದಲ್ಲಿ ನಾವು ಭಾಗಿಯಾಗುವುದು ಬೇಡ ಅಂತ ರಥವನ್ನು ಎಳೆಯುವುದಕ್ಕೆ ಆ ಕುದುರೆಗಳು ಹಿಂದೇಟು ಹಾಕುತ್ತಿದೆ. ಅಲ್ಲ, ಗರ್ಭಸ್ಥವಾದಂತಹ ಶಿಶುಗಳಿಗೆ ಲಕ್ಷ್ಮಣ ಮಾಡುವಂತಹ ಹೇಯ ಕಾರ್ಯ ಗೊತ್ತಾಯಿತೆ. ಚಿಕ್ಕಪ್ಪ, ಅರಮನೆಯಲ್ಲಿ ಹುಟ್ಟಬೇಕಾದಂತಹ, ಬೆಳೆಯಬೇಕಾದ, ಬಾಳಬೇಕಾದಂತಹ ನಮ್ಮನ್ನು ಚಿಕ್ಕಪ್ಪನಾದಂತಹ ನೀನು ಕಾಡು ಪಾಲು ಮಾಡುವೆಯ? ನಾನೇನೋ ಅಪರಾಧ ಮಾಡಿದ್ದೇವೆ ಎಂಬ ಹಾಗೆ ಕಾಡಿಗೆ ಬರುವುದಕ್ಕೆ ಸಾಧ್ಯವಿಲ್ಲದೆ, ಮನಸ್ಸಿಲ್ಲದೆ ಗರ್ಭದಲ್ಲಿರುವಂತಹ ಶಿಶುವೇ ಭಾರವಾಗಿ ನನ್ನ ರಥ ಮುಂದೆ ಹೋಗುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ. ಬಸಿರ ಭಾರವೇ ಅಲ್ಲ, ಯಾವ ಭಾರ? ಯಾಕೆ? ಒಂದು ಕಾಲದಲ್ಲಿ ಇಂದ್ರಜಿತ್ವನ್ನೇ ಕೊಂದವ ನಾನು. ಇಂದ್ರಜಿತ್ತು ಹರ ಎಂಬಂತಹ ಹೆಸರನ್ನು ಹೊಂದಿದವ. ಅಂತಹ ಇಂದ್ರಜಿತ್ತು ಹರನಾದ ಲಕ್ಷ್ಮಣನ ಹೃದಯ ಭಾರ. ನನ್ನ ಹೃದಯ ಭಾರವೇ ಸಾಕಲ್ಲ, ಇದಕ್ಕಿಂತ ದಾರಿ ನಿರೋಧಕ್ಕೆ ಬೇರೆ ಯಾವುದು ಬೇಕು? ಹೀಗೆ ಒಂದಲ್ಲ ಹಲವು ರೀತಿಯಲ್ಲಿ ಸೀತೆಯನ್ನು ಕಾಡು ಪಾಲು ಮಾಡುವುದಕ್ಕೆ ಯಾರೂ ಮನಸ್ಸು ಮಾಡುತ್ತಾ ಇಲ್ಲ. ನನ್ನ ರಥಕ್ಕೆ ಈ ರೀತಿಯ ಮಂದಗತಿಯನ್ನು ಒದಗಿಸುತ್ತದೆ. ಅಂಥದ್ರಲ್ಲಿ ಸೀತಾದೇವಿಯನ್ನು ಹೇಗೆ ಕಾಡು ಪಾಡು ಮಾಡಲಿ? ರಾಮ ರಾಮ ಲಕ್ಷ್ಮಣ. ಅಮ್ಮ, ಮೈದುನ, ಅಮ್ಮ, ಆಶ್ರಮಕ್ಕೆ ಆದಷ್ಟು ಬೇಗ ತಲುಪಬೇಕು ಎನ್ನುವ ಹಾಗೆ ಮನಸ್ಸು ಅತಿ ವೇಗದಿಂದ ಓಡಿದ್ರೆ ಹೌದಮ್ಮ, ರಥ ಯಾಕಪ್ಪ ಮಂದಗತಿ? ಯಾಕೆ ಗೊತ್ತಿಲ್ಲ ತಾಯೇ. ಇಷ್ಟು ಮಂದಗತಿಯಲ್ಲಿ ಹೋದ್ರೆ ನಾವು
ನಾವು ಕಾಡನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಇನ್ನು ಯಾವುದೇ ಚಿಂತೆ ಇಲ್ಲ. ಆದಷ್ಟು ಬೇಗ ಋಷ್ಯಾಶ್ರಮವನ್ನು ಸೇರಬೇಕು. ಹೋಗುವ 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 ಹೋಗುವ.